ಕಿಲೆಂಚೂರು ಗ್ರಾಮದ ಊದುಗುಡ್ಡೆ ಶಾಂತಿಬೆಟ್ಟು ಗ್ರಾಮ ದೇವಸ್ಥಾನದಲ್ಲಿ ಶ್ರೀ ರಾಚನದೇವ, ಶ್ರೀ ಕೊಡಮಣಿತಾಯ ಹಾಗೂ ಶ್ರೀ ಮೈಸಂತಾಯ ಮತ್ತು ಪರಿವಾರ ದೇವಗಳ ನೇಮೋತ್ಸವ ವಿಜೃಂಭಣೆಯಿಂದ ನಡೆಯಿತು. ನೇಮೋತ್ಸವದ ಅಂಗವಾಗಿ ಕಿಲೆಂಚೂರು ಅರಮನೆಯಿಂದ ಹೊರಡುವ ಶ್ರೀ ಕೊಡಮಣಿತಾಯ ದೈವದ ಭಂಡಾರ ವಿಶಿಷ್ಟವಾದುದು. ಸಂಜೆಯ ವೇಳೆಗೆ ಅರಮನೆಯ ಪ್ರಮುಖರು, ಗುತ್ತು ಬಾಳಿಕೆಯವರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದು ಪಲ್ಲಕ್ಕಿಯಲ್ಲಿ ಶ್ರೀ ಕೊಡಮಣಿತಾಯ ದೈವದ ಭಂಡಾರ ಸಾಗುವ ದೃಶ್ಯ ಮನಮೋಹಕವಾದುದು. ಭಂಡಾರ ಸಾಗುವ ಹಾದಿಯಲ್ಲಿ ಗುತ್ತು ಬಾಳಿಕೆಯ ಮನೆಯವರು ಧರೆ ನಿರ್ಮಿಸಿ ತಳಿರು ತೋರಣಗಳಿಂದ ಸಿಂಗರಿಸಿ ಹಣತೆ ಹಚ್ಚಿ ದೈವದ ಭಂಡಾರಕ್ಕೆ ಶ್ರದ್ಧಾ ಭಕ್ತಿಯಿಂದ ಸ್ವಾಗತವನ್ನ ಕೋರುತ್ತಾರೆ. ಬಳಿಕ ದೇವಸ್ಥಾನಕ್ಕೆ ಭಂಡಾರ ತಲುಪಿ ರಾತ್ರಿಯ ವೇಳೆ ವಿಜೃಂಭಣೆಯಿಂದ ನೇಮೋತ್ಸವ ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ಕಿಲೆಂಚೂರು ಅರಮನೆಯ ದಿನೇಶ್ ಕುಮಾರ್ ಬಲ್ಲಾಳ್ ಗುತ್ತು ಬಾಳಿಕೆಯವರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕೊಡಮಣಿ ಬರ್ಕೆಯಿಂದ ಬಂದ ಶ್ರೀ ಕೊಡಮಣಿತಾಯ ದೈವ ಊರಿನಲ್ಲಿ ವ್ಯಾಪಕವಾಗಿ ಹಬ್ಬಿದ ನೊಣಗಳ ಕೆಲಿಂಜಿಪಟ್ಟನ್ನ ದೂರ ಮಾಡಿ ಚೀರು ಮುಳ್ಳಿನ ಬಲ್ಲೆಗಳನ್ನು ನಾಶ ಮಾಡಿ ಜನರ ಸಂಕಷ್ಟಗಳನ್ನು ಪರಿಹರಿಸುವ ಕಾರಣ ಈ ಊರಿಗೆ ಕಿಲೆಂಚೂರು ಎನ್ನುವ ಹೆಸರು ಬಂತು ಎಂಬ ಪ್ರತೀತಿ ಇದೆ. ಇಲ್ಲಿನ ದೇವರು ನಾನೇ, ದೈವವು ನಾನೇ ಎಂದು ಜೈನ ಮತಕ್ಕೆ ಸೇರಿದ ಕಿಲೆಂಚೂರು ಅರಮನೆಯಲ್ಲಿ ಹಾಗೂ ಗುತ್ತು ಬಾಳಿಕೆಯಲ್ಲಿ ನೆಲೆ ನಿಂತು ನೇಮೋತ್ಸವ ಸ್ವೀಕರಿಸುವ ದೈವ ಶ್ರೀ ಕೊಡಮಣಿತಾಯ ದೈವವಾಗಿದೆ. ಕಿಲೆಂಚೂರು ಉಳಿಪಾಡಿ ಗುತ್ತು, ನಡಿಕಂಬಳ ಗುತ್ತು, ಮಜಲಕೋಡಿ ಗುತ್ತು, ಅಂಬಿಲೊಟ್ಟು, ಊದುಕಡಂಬಿಲ, ರನ್ನಾಜಿ ಗುತ್ತು ಹಾಗೂ ಬಾಳಿಕೆಯವರು ಗ್ರಾಮಸ್ಥರು ಶ್ರದ್ಧಾ ಭಕ್ತಿಯಿಂದ ದೈವದ ಆರಾಧನೆ ಮಾಡಿಕೊಂಡು ಬರ್ತಿದ್ದಾರೆ.